ಏನ್ ಆಶ್ಚರ್ಯವಿದು! ಒಂದೊಮ್ಮೆಗೆ ನನ್ನ ಜನನ ಕಂದಿರಿದು ನೋಡ್ತಾ ಇದ್ದೇನೆ. ಎತ್ತ ನೋಡಿದ್ರು ಕೂಡ ಜನವೇ ಕಾಣ್ತಾ ಇದೆ. ಮತ್ತೊಂದೆಡೆಯಲ್ಲಿ ಕರ್ಕತ್ತರು. ಇದರ ಮಧ್ಯೆ ನನ್ನ ಜನನ ಯಾರಿಂದ ಆಯ್ತು, ಯಾಕಾಯ್ತು, ಹೇಗಾಯ್ತು ಎಂಬುದರ ಬಗ್ಗೆ ಅತ್ತ ಇತ್ತ ಸುತ್ತಮುತ್ತ ಕತ್ತಿದ್ದು ಯಾರು ಗೋಚರಿಸುವುದಿಲ್ಲ. ಇಲ್ಲೇ ನಿಲ್ಲುವುದೇ ನನ್ನ ಜನನಕ್ಕೆ ಯಾರಾದರೂ ಇರಬೇಕು. ಹುಡುಗ ಜನ ನೋಡೋಣ. ನೋಡಿದರು ಜನರಾಶಿಯ ಕಾಣಿಸ್ತಾ ಇದೆ. ಈ ಜನರಾಷ್ಟ್ರ ಮಧ್ಯದಲ್ಲಿ ಜನನ ಹೇಗೆ ಆಯ್ತು, ಯಾರಿಂದ ಆಯ್ತು ಒಂದು ಗೊತ್ತಾಗುವುದಿಲ್ಲ. ಹಾಗಾದರೆ ಇಲ್ಲಿ ಯಾರಾದ್ರೂ ಇರ್ಬಹುದು. ನನ್ನ ಅಪ್ಪ ಯಾರು? ನನ್ನಪ್ಪ ನೀನೇ. ನನ್ನಪ್ಪ ನೀನೇ. ಪ್ರಶ್ನೆಗೆ ಪ್ರಶ್ನೆ ಉತ್ತರ ಕಾಡುವುದಿಲ್ಲ. ಹಾಗಿದ್ರೆ ನೀನು ಕೂಡ ಹುಡುಕಿಕೊಂಡು ಬಂದದ್ದು ಹೇಗೆ? ಸೃಷ್ಟಿಕರ್ತರು ಯಾರು ಎಂಬುದಾಗಿ ನಾನು ಹಾಗೆ. ಹಾಗಿದ್ರೆ ಏನು ಮಾಡೋಣ ಹೇಳು? ನಾನು ನಿನ್ನ ಕಂಡೆ. ನೀನು ನನ್ನ ಕಂಡೆ. ನೀನು ಏನು ಕಂಡೆ? ನೀನೇನು ಕಂಡೆ? ನಾನು ನಿನ್ನ ಕಂಡೆ. ನಾನು ನಿನ್ನ ಕಂಡೆ. ನೀನು ನನ್ನ ಕಂಡೆ. ಜಾಗದಲ್ಲಿ ಮುಖ ನೋಡು, ಒಂದೇ ರೀತಿ ಕಾಣುತ್ತಾ ಇದ್ದ. ನಿನ್ನನ್ನು ಕಂಡಾಗ ಯಾಕೋ ಒಂದು ರೀತಿಯ ಮೋಹ. ನಿನ್ನನ್ನು ಬಿಟ್ಟು ಹೋಗ್ಬೇಕಂತ ಮನಸ್ಸಲ್ಲ, ನಿನ್ನ ಜೊತೆ ಇರ್ಬೇಕಂತ ಆಸೆ. ಆದ್ದರಿಂದ ನಾನು ಸಂಬಂಧ ಬೆಳೆಸುವ. ನೀನು ನನಗಿಂತ ಸ್ವಲ್ಪ ಗಿಡ್ಡಗೆ. ನಾನು ತಮ್ಮ. ಹಾಗಾದರೆ ನೀನು ನನಗೆ ಅಲ್ಲ. ತಮ್ಮ ಎಂಬುದಕ್ಕೆ ಮುಂದಕ್ಕೆ ಹೋದಾಗ ಮತ್ತೊಬ್ಬ ಸಿಕ್ಕಿದ್ರೆ ಆಗ ಹೇಳಿಕ್ಕಿಲ್ಲ. ಹಾಗಿದ್ರೆ ನಮಗೆ ಕರೆಯುವುದಕ್ಕೆ ನಾಮ ಅಂತೇಳಿ ಸರಿಯಾಗಿ ನಿಲ್ಲು. ನಾನು ನಾಮ ಹೇಳ್ತೇನೆ ನಿನಗೆ. ಇನ್ನೊಂದು ಮುಟ್ಟುವಾಗ ಮೆದು 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 ಇದ್ಯಾ? ಹಾಗಾದ್ರೆ ನಿನ್ನ ನಾಮ ಯಾವುದು ಗೊತ್ತೇ? ನೀವು ನಾಮ ಆಗಬೇಕು. ಅದೇ ಹೇಗೆ ನೋಡು, ಕಠಿಣವಾದಂತಹ ದೇಹ ನನಗಿಂತ ಕರ್ರಾಗಿ ಇದ್ಯೋ. ಆದ್ದರಿಂದ ನೀನು